ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಶ್ರಮಿಸುತ್ತಿರುವ ಆರೋಗ್ಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಎಲ್ಲರಿಗೂ ಚಪ್ಪಾಳೆ ತಟ್ಟಿ ಶಂಖನಾದ ಮೊಳಗಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನತೆ ಗೌರವವನ್ನು ಸಲ್ಲಿಸಿದರು. ಸಂಜೆ 5 ಗಂಟೆಯಾಗುತ್ತಿದ್ದಂತೆ ಮನೆಯಲ್ಲಿದ್ದ ಮನೆ ಮಂದಿ ಜಾಗಟೆ, ಗಂಟೆ, ಶಂಖನಾದ, ಚಪ್ಪಾಳೆ ತಟ್ಟಿ ಗೌರವ ಸಲ್ಲಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಮೂಡಬಿದ್ರೆ, ಉಳ್ಳಾಲ, ಪುತ್ತೂರು, ವಿಟ್ಲ, ಸುಳ್ಯದ ಜನತೆ ಹಾಗೂ ದೇವಸ್ಥಾನ, ಚರ್ಚುಗಳಲ್ಲೂ ಗೌರವ ಸಲ್ಲಿಸಿದ್ರು. ಮಂಗಳೂರಿನ ನೀರ್ಮಾರ್ಗ ಗ್ರಾಮದಲ್ಲಿ ಸ್ವರನಾಥ ಮೊಳಗುವುದರ ಮೂಲಕ ಜನತಾ ಕರ್ಫ್ಯೂಗೆ ಬೆಂಬಲ ಸೂಚಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿರುವ ಜನತಾ ಕರ್ಫ್ಯೂ ಆಂದೋಲನದಲ್ಲಿ ಪಾಲ್ಗೊಂಡು ತಮ್ಮ ಮನೆಯಲ್ಲಿ ನಿಂತು ದೇಶದಲ್ಲಿ ಕೊರೋನಾ ವೈರಸ್ ವಿರುದ್ಧ ಹೋರಾಡುವ ಎಲ್ಲರನ್ನೂ ಶಂಖ, ಜಾಗಟೆ, ಚಪ್ಪಾಳೆ ತಟ್ಟುವ ಮೂಲಕ ಶಾಸಕ ವೇದವ್ಯಾಸ್ ಕಾಮತ್ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಅಭಿನಂದಿಸಿದರು. ಉಡುಪಿ ಜಿಲ್ಲೆಯಲ್ಲೂ ಚಪ್ಪಾಳೆ ತಟ್ಟಿ ಕೊರೋನಾ ನಿಯಂತ್ರಿಸಲು ಶ್ರಮಿಸುತ್ತಿರುವ ಆರೋಗ್ಯ ಇಲಾಖೆ ಮತ್ತು ಸಿಬ್ಬಂದಿಗೆ ಗೌರವವನ್ನು ಸಲ್ಲಿಸಲಾಯಿತು. ಪ್ರಧಾನಿ ಮೋದಿ ಕರೆಗೆ ವಸತಿ ನಿಲಯದಲ್ಲಿ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ. ವಸತಿ ಸಮುಚ್ಚಯದ ನಿವಾಸಿಗಳಿಂದ ಚಪ್ಪಾಳೆ, ಶಂಖ, ಕೊಳಲು ಬಾರಿಸಿ ಧನ್ಯವಾದ ಸಮರ್ಪಿಸಿದ್ದಾರೆ. 5 ನಿಮಿಷಗಳ ಕಾಲ ಮೊಳಗಿದ ಗಂಟೆನಾದ, ಶಂಖನಾದ, ಜಾಗಟೆ, ಚಪ್ಪಾಳೆಯ ಮೂಲಕ ವೈದ್ಯಾಧಿಕಾರಿಗಳು, ನರ್ಸ್, ಪೊಲೀಸರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಇನ್ನು ಕೃಷ್ಣಮಠದಲ್ಲೂ ಕೂಡ ಸ್ಪಂದನೆ ವ್ಯಕ್ತವಾಗಿದೆ. ಪರ್ಯಾಯ ಅದಮಾರು ಮಠಾಧೀಶರಿಂದ ಗಂಟೆನಾದ ಮೊಳಗಿಸಿದ್ರು. ಸತತ 5 ನಿಮಿಷಗಳ ಕಾಲ ಗಂಟೆನಾದ, ಶಂಖನಾದ, ಜಾಗಟೆ ಮೊಳಗಿಸಿ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.